ಕರ್ನಾಟಕ ಜೈನ ಧರ್ಮ ಫೇಸ್ಬುಕ್ ಬಳಗದ ವತಿಯಿಂದ ಪಾರ್ಶ್ವನಾಥ ಸ್ವಾಮಿ ಜನ್ಮ ಕಲ್ಯಾಣೋತ್ಸವದ ಅಂಗವಾಗಿ ಆನ್ಲೈನ್ ಮೂಲಕ ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಜೈನ ಧರ್ಮದ 23ನೇ ತೀರ್ಥಂಕರರಾದ ಭಗವಾನ್ ಶ್ರೀ ಪಾರ್ಶ್ವನಾಥ ಸ್ವಾಮಿಯ ಜನ್ಮ ಕಲ್ಯಾಣೋತ್ಸವದ ಅಂಗವಾಗಿ ಆನ್ಲೈನ್ ಮೂಲಕ ಧಾರ್ಮಿಕ ಸಭೆ ಹಾಗೂ ಜಿನಭಜನೆ ಕಾರ್ಯಕ್ರಮ ನಡೆಸಲಾಯಿತು. ಮೂಡಬಿದರೆ ಜೈನ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕರಾದ ಡಾಕ್ಟರ್ ಪ್ರಭಾತ್ ಬಲ್ನಾಡು ಉಪನ್ಯಾಸ ನೀಡಿದರು. ಈ ಸಂದರ್ಭದಲ್ಲಿ ನಡೆದ ಜಿನಭಜನಾ ಕಾರ್ಯಕ್ರಮದಲ್ಲಿ ಪದ್ಮಪ್ರಿಯ ಕೇಳ, ವಸಂತ್ ಕುಮಾರ್ ಬಂಗ, ಮಹಾವೀರ್ ಪ್ರಸಾದ್ ಹೊರನಾಡು, ಸೌಮ್ಯ ಎಸ್ ಜೈನ್, ಶ್ರೀಮನ್ ಬಲ್ಲಾಳ್ ಪದ್ಮುಂಜ, ಸುಪ್ಷಿತಾ ಡಿ ಜೈನ್ ಹೊರನಾಡು, ನಿತ್ಯ ಡಿ ಜೈನ್, ಚಿಂತನಾ ಡಿ ಜೈನ್ ಹೊರನಾಡು, ಇಂದುಮತಿ ಡಿ ಜೈನ್ ಹೊರನಾಡು ಮುಂತಾದವರು ಉಪಸ್ಥಿತರಿದ್ದರು. ಮಾಳಾ ಹರ್ಷೇಂದ್ರ ಜೈನ್, ಜಿತ್ತಾ ಜಿನೇಂದ್ರ ಬೆಂಗಳೂರು, ವಜ್ರಕುಮಾರ್, ಸ್ಫೂರ್ತಿ ಜೈನ್ ಮುಂತಾದವರು ಈ ಕಾರ್ಯಕ್ರಮದಲ್ಲಿ ವಿಶೇಷ ಸಹಕಾರವನ್ನು ನೀಡಿದರು. ಮೌನವೇ ಕಲಿಸೋ ಶ್ರೀ ಪಾರೇಶ್ವಜಿನ ಪಾಲಿಸೋ ಎಂದಾಡುವೆ ನಿಂದು ನಲಿದಾಡುವೆ ಬಂದು ಮನದಲ್ಲಿ ಮನೆ ಮಾಡಿ ನೂರೊಂದು ಸಾರಿ ನಮೋಕಾರ ಜಪಿಸೋ ಓ ಭವ್ಯ ಜೀವಿ ಪಾರ್ಶ್ವಜಿನನಾಥನೇ ದೇವ ಬಲಿಗೆ ಪುರವಾಸನೆ. ಹಾಗಾಗಿ ನಮಗೆ ಒಂದು ಆಚರಣೆ ಮಾಡಲಿಕ್ಕೆ ಒಂದು ಕಾರಣ ಬೇಕು. ಆ ಆಚರಣೆಯ ಮೂಲಕ ಏನು ಪ್ರಭಾವನೆ ಆಗ್ತದೆ, ಆ ಪ್ರಭಾವನೆಯಿಂದ ನಮ್ಮಲ್ಲಿ ಆಗುವಂತ ಬದಲಾವಣೆಗಳು ಮತ್ತು ಫಲಾಂಕಿತ ಪುಸ್ತಕಕ್ಕೆ